ಇನ್ನು ಶಿವಮೊಗ್ಗ ಗಲಭೆ ಬಗ್ಗೆ ಮಂಗಳೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಪ್ರತಿಕ್ರಿಯಿಸಿದ ಎಐಸಿಸಿ ಕಾರ್ಯದರ್ಶಿ ಪಿವಿ ಮೋಹನ್, ಶಿವಮೊಗ್ಗದಲ್ಲಿ ಬಜರಂಗದಳ ಕಾರ್ಯಕರ್ತನ ಕೊಲೆಯಲ್ಲಿ ಸಚಿವ ಕೆಎಸ್ ಈಶ್ವರಪ್ಪ ಅವರ ಕೈವಾಡ ಇದೆ. ಈ ಬಗ್ಗೆ ಪೊಲೀಸರು ತನಿಖೆ ನಡೆಸಲಿ ಎಂದು ಆರೋಪಿಸಿದ್ದಾರೆ. ಸಚಿವ ಈಶ್ವರಪ್ಪ ಬಹಳ ಅಪಾಯಕಾರಿ ಮನುಷ್ಯನಾಗಿದ್ದು, ಶಿವಮೊಗ್ಗದಲ್ಲಿ ಅವರೇ ಆಹುತಿಯಾಗುವ ಘಟನೆ ನಡೆದಿದೆ. ಈಶ್ವರಪ್ಪನವರು ಕೊಲೆ ನಡೆದ ಕೂಡಲೇ ಅವರು ಕೊಲೆಯನ್ನ ಮುಸ್ಲಿಮರು ಮಾಡಿದ್ದಾರೆ ಎಂದು ಹೇಳಿಕೆ ನೀಡಿದ್ದಾರೆ. ಅವರು ಸಾಕ್ಷ್ಯವಿಲ್ಲದೆ ಅಷ್ಟು ಬೇಗ ಮಾತನಾಡಿದ್ದಾರೆ. ಮುಂದುವರೆದು ಈಶ್ವರಪ್ಪ ಅವರು ಭಸ್ಮಾಸುರನಂತೆ ಸ್ವತಃ ಅವರೇ ಆಹುತಿಯಾಗುವಂತಹ ಘಟನೆ ನಡೆದಿದೆ. ಅವರ ಹೇಳಿಕೆ ವಿರುದ್ಧ ಸದನದಲ್ಲಿ ನಡೀತಾ ಇರುವಂತಹ ಆಕ್ರೋಶವನ್ನ ಮತ್ತೊಂದೆಡೆ ತಿರುಗಿಸಲು ಇದನ್ನ ಮಾಡಿದ್ದಾರೆ. ಈ ಬಗ್ಗೆ ತನಿಖೆ ನಡೆಯಬೇಕು ಎಂದ ಅವರು ಈಶ್ವರಪ್ಪ ಬಹಳ ಅಪಾಯಕಾರಿ ಮನುಷ್ಯ ಮತ್ತು ಕರ್ನಾಟಕಕ್ಕೆ ಶಾಪ ಎಂದು ಹೇಳಿದರು. ಈಶ್ವರಪ್ಪನ ಕೈವಾಡಿದ್ದೇ ಇದೆ, ಅದಕ್ಕೆ ತನಿಖೆ ನಡೆಯಲಿ. ಹೇಗೆ ಅನಿಸಂದೆ ಅವರು ಕರೆಕ್ಟ್ ಹೇಳಿ, ಅವರು ಯಾರ ಕೇಳಿದಾಗಿಲ್ಲ ಅದು ಮುಸ್ಲಿಮರು ಮಾಡಿದ್ದಾರೆ. ಅದು ಯಾಕೆ ಹಾಗೆ ಹೇಳಿದ್ದಾರೆ? ಅವ್ರಿಗೇನು ಎವಿಡೆನ್ಸ್ ಇದೆ? ಕಳ್ಳನಿಗೆ ಇದು ಕುಂಬಳೆ ಕಳ್ಳನಿಗೆ ಹೇಳ್ತಾರಲ್ಲ ಬೆನ್ತಟ್ಟ, ಹಾಗೆ ಅವರಾಗಿ ಅಷ್ಟು ಬೇಗ ಅವ್ರು ಯಾಕೆ ಹೇಳಿದ್ದಾರೆ? ವಾಟ್ ಪ್ರಮೋಟೆಡ್ ಹಿಮ್ ಟು ಟಾಕ್ ಲೈಕ್ ದಟ್? ಅವರು ಕರ್ನಾಟಕ ಒಂದು ಶಾಪ. ಅವರು ಕರ್ನಾಟಕವನ್ನು ಈ ರೀತಿಯಲ್ಲಿ ಒಂದು ಉತ್ತರ ಪ್ರದೇಶ ರೀತಿಯಲ್ಲಿ ರಾಜಕಾರಣ ಮಾಡಿದ ಅದು ಈಶ್ವರಪ್ಪನಿಗೆ ದೊಡ್ಡ ಕೊಡು. ಈಶ್ವರಪ್ಪನು ಅವ ಶಾಪ. ಬಹುಶಃ ನಾಗರಿಕನಲ್ಲ ರೀತಿಯಲ್ಲಿ ಮಾತಾಡ್ತಾರೆ ಅವರು. ಹೆಂಗೇನೆ ಮಾತಾಡ್ತೀರಿ? ಕೊಲೆಗಳು ನಡೆಯೋದು ಬೇರೆ ಬೇರೆ ವೈಯಕ್ತಿಕ ಕಾರಣಗಳಿರ್ಬೋದು, ಬೇರೆ ಬೇರೆ ರಾಜ್ಯಕ್ಕೆ, ಬಟ್ ಅದನ್ನು ಒಂದು ಕಮ್ಯುನಿಟಿಗೆ ಹೆಂಗೆ ಆಗ್ತೀರಿ ನೀವು? ನಮ್ಮ ಕುಡ್ಲ ಈಗ ಎಲ್ಲ ಡಿಜಿಟಲ್ ಪ್ಲಾಟ್ಫಾರ್ಮ್ಗಳಲ್ಲೂ ಲಭ್ಯ. ಕ್ಷಣ ಕ್ಷಣದ ಅಪ್ಡೇಟ್ಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಕುಡ್ಲ 24/7. ಫೇಸ್ಬುಕ್, ಟ್ವಿಟರ್ ಹಾಗೂ ಇನ್ಸ್ಟಾಗ್ರಾಂ ಪೇಜ್ಗಳನ್ನ ಲೈಕ್ ಮಾಡಿ, ಫಾಲೋ ಮಾಡಿ. ನೇರ ಪ್ರಸಾರ, ಮನೋರಂಜನೆ ಹಾಗೂ ಸುದ್ದಿಗಾಗಿ ನಮ್ಮ ಕುಡ್ಲ ಆಪ್ ಡೌನ್ಲೋಡ್ ಮಾಡಿ. ನಮ್ಮ ಕುಡ್ಲ 24/7 ಇದು ವಿಶ್ವಾಸದ ಪ್ರತಿಬಿಂಬ.